ಸ್ಪಾಂಜಿಯಾಗಿ ಯಮ್ಮಿಯಾಗಿ ಕಾಣಿಸ್ತಿದೆಯಲ್ವಾ? ಡೋಂಟ್ ವರಿ, ನೀವು ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಕ್ಕೆ ಮೇನ್ ಥಿಂಗ್ ಅಂದರೆ ಮೆಷರ್ಮೆಂಟು. ಸೊ ಅದನ್ನು ಮಿಸ್ ಮಾಡ್ಕೋಬೇಡಿ. ನಾವು ಮೆಷರಿಂಗ್ ಕಪ್ ಯೂಸ್ ಮಾಡಿದ್ದೀವಿ. ನಿಮ್ಮ ಹತ್ರ ಯಾವುದಾದ್ರೂ ಒಂದು ಕಪ್ ಇಟ್ಕೊಂಡು ಅದರಲ್ಲೇ ಕಂಟಿನ್ಯೂ ಮಾಡಿ. ನಾನು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋ ಹಾಗೆ ಹೇಳ್ಕೊಡ್ತೀನಿ. ಬನ್ನಿ ಏನೆಲ್ಲ ಬೇಕಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಹಳೆ ಕುಕ್ಕರ್ ತೊಗೊಂಡಿದ್ದೀನಿ. ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಒಂದು ಅಂದರೆ ನೀವು ಎಷ್ಟು ಆಗುತ್ತೋ ಅಷ್ಟು ಹಳೆ ಪಾತ್ರೆ ತೊಗೊಳ್ಳಿ, ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಅದಕ್ಕೆ. ಆಮೇಲೆ ಹಳೆ ಉಪ್ಪು ಆಲ್ರೆಡಿ ಇತ್ತು, ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಇಡ್ತಿದ್ದೀನಿ. ನಿಮ್ಮ ಹತ್ರ ಉಪ್ಪು ನಿಮಗೆ ಹೊಯ್ಗೆ ಆ್ಯಕ್ಸಸ್ ಇದೆ ಅಂದರೆ ಅದನ್ನು ಯೂಸ್ ಮಾಡ್ಕೋಬೋದು. ನಾವು ಉಪ್ಪು ಯೂಸ್ ಮಾಡ್ತಿದ್ದೀವಿ. ಆಮೇಲೆ ಅದಕ್ಕೆ ಈ ಥರ ಒಂದು ಸ್ಟ್ಯಾಂಡ್ ಇಟ್ಕೋಬೇಕು ಕೆಳಗಡೆ. ಅದಕ್ಕೆ ನಾವು ಇಲ್ಲಿ ಮನೆಯಲ್ಲಿ ಈಸಿಯಾಗಿ ಥರ ಮಾಡಿರೋದ್ರಿಂದ ಒಂದು ಸ್ಟೀಲ್ ಪಾತ್ರೆ ತೊಗೊತಿದ್ದೀವಿ. ಅದನ್ನು ಮೊದಲು ನೋಡಿ ಸರಿಯಾಗಿ ಕೂರುತ್ತಾ ಅಂತ ನೋಡಿಬಿಟ್ಟು ಇವಾಗ ಕುಕ್ಕರ್ನ ಪ್ರೀ ಹೀಟಿಗೆ ಇಟ್ಬಿಡಿ. ಇದನ್ನು 15 ನಿಮಿಷ ಇಟ್ಕೋಬೇಕು ನೀವು. ಆಮೇಲೆ ಇದಕ್ಕೆ ಮುಚ್ಚಳ ಬಂದುಬಿಟ್ಟು ನಿಮ್ಮದು ಮುಚ್ಚಳ ಆಲ್ರೆಡಿ ಕುಕ್ಕರ್ ಮುಚ್ಚಳ ಇದ್ದರೆ ಅದರದ್ದು ವಿಸಿಲು ರಬ್ಬರ್ ತೆಗೆದುಬಿಟ್ಟು ಮುಚ್ಚಿಬಿಡಿ. ನಮ್ಮ ಹತ್ರ ಇರಲಿಲ್ಲ, ಅದಕ್ಕೆ ಈ ಥರ ಕಬ್ಬಿಣದ್ದು ಮುಚ್ಚಳ ಯೂಸ್ ಮಾಡ್ತಿದ್ದೀನಿ. ಇವಾಗ ಮೆಷರ್ಮೆಂಟ್ ಅರ್ಧ ಕಪ್ಪು ಮೈದಾ ಹಿಟ್ಟು. ಸೇಮ್ ಎಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀರೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ, ಮೈದಾ ಹಿಟ್ಟಿನ ಅರ್ಧ ಭಾಗದಷ್ಟು ಕೋಕೋ ಪೌಡರು, ಆಮೇಲೆ ಕೋಕೋ ಪೌಡರ್ ಎಷ್ಟು ತೊಗೊಂಡಿದ್ದೀರಾ ಅಷ್ಟೇ ಅಳತೆಯಲ್ಲಿ ಕುಕ್ಕಿಂಗ್ ಆಯಿಲ್, ಆಮೇಲೆ 1/4 ಟೀ ಸ್ಪೂನು ಬೇಕಿಂಗ್ ಸೋಡಾ, 1/4 ಟೀ ಸ್ಪೂನು ಉಪ್ಪು, ಆಮೇಲೆ ಕಾಫಿ ಪೌಡರ್, ಅದು ಆಪ್ಷನಲ್ಲು. ಇದು ವೆನಿಲಾ ಎಸೆನ್ಸು, ವೆನಿಲಾ ಎಕ್ಸ್ಟ್ರಾಕ್ಟು. ಆಮೇಲೆ ಒಂದು ಮೊಟ್ಟೆ. ನಮಗೆ ಇಲ್ಲಿ ಮೊಸರಲ್ಲ ಮಜ್ಜಿಗೆ ಬೇಕಾಗಿರೋದು, ಬಟ್ 1 ಸ್ಪೂನಿಗೆ ಮೊಸರಿಗೆ ನೀರು ಹಾಕಿಬಿಟ್ಟು ಮಜ್ಜಿಗೆ ಮಾಡ್ಕೊಬೋದು. ಅದು ನೀವು ಎಷ್ಟು ಆಯಿಲ್ ತೊಗೊತೀರ ಅಷ್ಟೇ ತೊಗೋಬೇಕು. ಇಲ್ಲಿ ಇದು ಬಿಸಿ ಆಗ್ತಿದೆ ಇವಾಗ. ಆಮೇಲೆ ಈ ಥರ ನೀವು ಸೀವ್ ಮಾಡ್ಕೋಬೇಕು. ಇದು ಏನಕ್ಕಂದರೆ ನಿಮಗೆ ಕೇಕ್ ಫ್ಲಫಿಯಾಗಿ ಬರೋದಕ್ಕೆ ಈಸಿ ಆಗುತ್ತೆ. ನಾವು ಅದಕ್ಕೆ ಒಳಗಡೆ ಹೋಗೋ ಥರ ಮೆಥಡನ್ನು ಫಾಲೋ ಮಾಡ್ತಿದ್ದೀವಿ. ಈ ಥರ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ಅರ್ಧ ಸ್ಪೂನು ಕಾಫಿ ಪೌಡರ್ನ ಈ ಥರ ಹಾಕೋತಿದ್ದೀವಿ. ಆಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ. ಸೊ ನಾನು ಹೇಳ್ದಂಗೆ ಈ ಮೆಥಡನ್ನು ಮಿಸ್ ಮಾಡಬೇಡಿ. ಏನಕ್ಕಂದರೆ ನಿಮ್ಮ ಕೇಕ್ ಸ್ಪಾಂಜಿಯಾಗಿ ಬರೋದೇ ಈ ಮೆಥಡ್ ಮಾಡೋದ್ರಿಂದ. ಕುಕ್ಕರಲ್ಲಿ ನಾವು ಮಾಡ್ತಿರೋದ್ರಿಂದ ಪಾತ್ರೆಗಳನ್ನು ಜಾಸ್ತಿ ಹಾಳು ಮಾಡ್ಕೋಬೇಡಿ. ಅಂದರೆ ಕಂಟಿನ್ಯೂ ಆಗಿ ನೀವು ಕುಕ್ಕರಲ್ಲೇ ಮಾಡಿದ್ರೆ ಅಥವಾ ಪಾತ್ರೆ ಯೂಸ್ ಮಾಡಿದರೆ ಬ್ಲ್ಯಾಕ್ ಆಗುತ್ತೆ. ಸೊ ಹಳೆ ಪಾತ್ರೆಗಳನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ಇದು ಆಗಿದೆ. ಕೆಳಗಡೆ ಉಳಿದಿರೋ ಎಲ್ಲದನ್ನು ಎಸೆದ್ಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಸಕ್ಕರೆ ತೊಗೊಳ್ಳಿ. ಆಮೇಲೆ ಆಯಿಲ್ ಏನು ತೊಗೊಂಡಿದ್ದೀರ ಕೋಕೋ ಪೌಡರ್ ಅಷ್ಟೇ ಅಳತೆದ್ದು ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಎಗ್ ಬೀಟರ್ ಯೂಸ್ ಮಾಡಿದ್ದೀವಿ ಮ್ಯಾನ್ಯುವಲ್ಲು, ಬಟ್ ಈ ಥರ ಮಾಡಿದ್ರೆ ನೀವು ಪೌಡರ್ ಶುಗರ್ ತೊಗೊಳ್ಳಿ. ಓಕೆ, ಏನಕ್ಕಂದರೆ ನಾವು ಲೇಟರಾಗಿ ಎಲೆಕ್ಟ್ರಿಕ್ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡಿದ್ದೀವಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಬೆಸ್ಟ್ ಅಂದರೆ ಅದನ್ನು ಸಕ್ಕರೆನ ಪುಡಿ ಮಾಡಿಕೊಂಡು ಯೂಸ್ ಮಾಡಿ. ನಾವಿಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಎಲೆಕ್ಟ್ರಿಕ್ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡಿಬಿಟ್ಟು ಸಕ್ಕರೆನ ಪುಡಿ ಮಾಡ್ಕೊತಿದ್ದೀವಿ. ಇದು ಹ್ಯಾಂಡ್ ಬ್ಲೆಂಡರ್ ಇಲ್ಲಾಂದರೂ ನಿಮಗೆ ಎಗ್ ಬೀಟರು ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎಷ್ಟು ಆಯಿಲ್ ತೊಗೊಂಡಿದ್ದೀವೋ ಅಷ್ಟೇ ಮಜ್ಜಿಗೆ ಹಾಕ್ತಿದ್ದೀವಿ. 1 ಸ್ಪೂನು ಮೊಸರು ತೊಗೊಂಡು ಉಳಿದಿದ್ದು ನೀರು ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಈ ಥರ ಇನ್ನೊಂದು ಸಲ ಬ್ಲೆಂಡ್ ಮಾಡ್ಕೊಂಡ್ಬಿಡಿ. ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಈ ಮಿಕ್ಸ್ ಆಗೋದು ತುಂಬ ಇಂಪಾರ್ಟೆಂಟು. ನೀವು ಹ್ಯಾಂಡ್ ಬ್ಲೆಂಡರಲ್ಲಿ ಎಗ್ ಬೀಟರಲ್ಲಿ ಮಾಡೋದಾದರೆ ಕರೆಕ್ಟಾಗಿ ತಿರುಗಿಸ್ಕೊಳ್ಳಿ. ಆಮೇಲೆ ಒಂದು ಮೊಟ್ಟೆ ಇದನ್ನು ಇದೇ ಥರ ಹಾಕಿಬಿಟ್ಟು ಮತ್ತೆ ಎಷ್ಟೊತ್ತು ಮಜ್ಜಿಗೆ ಹಾಕ್ಕೊಂಡು ತಿರುಗಿಸ್ಕೊಂಡಿದ್ದೀರಲ್ಲ ಅಷ್ಟೇ ಹೊತ್ತು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಮೇನ್ ಅಂತ ಅಂದರೆ ಸ್ವಲ್ಪ ಫೋಮ್ ಕ್ರಿಯೇಟ್ ಆಗಬೇಕು, ಲೈಟಾಗಿ ನೊರೆ ಬರಬೇಕು. ಸೊ ಒಂದು 5 ರಿಂದ 10 ನಿಮಿಷ ಆಗುತ್ತೆ ನಿಮಗೆ. ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ವೆನಿಲಾ ಎಸೆನ್ಸು 1/4 ಸ್ಪೂನು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಕೈನಲ್ಲಿ ಮಾಡಿದ್ರೆ ಚೆನ್ನಾಗಿ ನೊರೆ ಬರುತ್ತೆ. ಏನು ವರಿ ಮಾಡ್ಕೋಬೇಕಂತಿಲ್ಲ. ಇಲ್ಲಿ ನೋಡಿ ಅದನ್ನು ಮಾಡಿ ತೋರಿಸಿದ್ದೀನಿ ನಾನು. ಸೊ ಇದಾದಮೇಲೆ ಮಿಕ್ಸನ್ನು ಏನು ಡ್ರೈ ಇಂಗ್ರೀಡಿಯೆಂಟ್ಸ್ ಇದೆಯಲ್ವ ಕೋಕೋ ಪೌಡರ್ ಮೈದಾ ಹಿಟ್ಟು ಅದಕ್ಕೆ ಲೈಟಾಗಿ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿಸ್ಕೊಂಡು ತಿರುಗಿಸ್ಕೊಂಡು ಬನ್ನಿ. ಆಮೇಲೆ
ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ನೀವು ಏನು ನೋಡಬೇಕಂದ್ರೆ, ಒಂದೇ ಸೈಡಿಗೆ ಪ್ಯಾಟರ್ನ ತಿರುಗಿಸ್ಕೊಳ್ಬೇಕು. ಒಂದು ಸಲ ರೈಟಿಗೆ ತಿರುಗಿಸ್ಕೊಳ್ಳೋದು, ಆಮೇಲೆ ಲೆಫ್ಟಿಗೆ ತಿರುಗಿಸ್ಕೊಳ್ಳೋದು. ಈ ಥರ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಕೇಕು ಫ್ಲಫಿಯಾಗಿ ಬರಲ್ಲ. ಸೊ ಈ ಥರ ನೋಡಿ, ಕಟ್ ಆ್ಯಂಡ್ ಫೋಲ್ಡ್ ಕಾಣಿಸ್ತಿದೆಯಾ? ನಿಮ್ಮ ಹತ್ರ ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಪೂನ್ ಯೂಸ್ ಮಾಡಿದ್ದೀವಿ. ನಿಮ್ಮ ಹತ್ರ ಯಾವ ಥರದ್ದು ಸೌಟ್ ಇದೆ, ಅದು ಅಂದರೆ ರೌಂಡಲ್ಲ, ದೋಸೆ ಇಳಿಸೋದು ಅಥವಾ ಸಿಲಿಕಾ ಇದು ಬರುತ್ತಲ್ಲ ಸ್ಪೂನು, ಅದನ್ನು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಒಂದೇ ಸೈಡಲ್ಲಿ ಈ ಥರ ತಿರುಗಿಸ್ಕೊಳ್ಬೇಕು. ಫಾಸ್ಟಾಗೂ ತಿರುಗಿಸ್ಕೋಬಾರ್ದು, ಸ್ಲೋ ಆಗಿ ತಿರುಗಿಸ್ಕೊಳ್ಳಿ. ಓಕೆ, ಈ ಥರ ಸ್ಪೂನ್ ಇದ್ರೂ ನೀವು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ಸ್ಪೂನು ನಡೆಯುತ್ತೆ. ಇದು ನಾನು ಜಸ್ಟ್ ನಿಮಗೆ ಒಬ್ಬೊಬ್ರ ಹತ್ರ ಇರುತ್ತೆ, ಒಬ್ಬೊಬ್ರ ಹತ್ರ ಇರಲ್ಲ, ಎಷ್ಟು ಈಸಿಯಾಗಿ ಮಾಡೋಕ್ಕಾಗುತ್ತೆ ಅಷ್ಟು ಈಸಿಯಾಗಿ ಟ್ರೈ ಮಾಡಿದ್ದೀನಿ. ಆಮೇಲೆ ಇದು ಮುಗೀತು ಇವಾಗ ಈ ಥರ ಕನ್ಸಿಸ್ಟೆನ್ಸಿ. ನೆಕ್ಸ್ಟ್ ಬಂದುಬಿಟ್ಟು ಯಾವ ಪಾತ್ರೆನಲ್ಲಿ ಕೇಕ್ ಮಾಡ್ಕೋತಿದ್ದೀರೋ, ಟಿನ್ ಇದ್ದರೆ ಓಕೆ ಚೆನ್ನಾಗಿ ಆಗುತ್ತೆ, ನಿಮಗೆ ಏನು ಪಾತ್ರೆ ಹಾಳಾಗಲ್ಲ, ಅದನ್ನು ಕೇಕಿಗೆ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಇದರಲ್ಲೂ ಮಾಡೋಕ್ಕಾಗುತ್ತೆ ಅಂತ ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ. ಈ ಥರ ಆಯಿಲ್ನ ಕರೆಕ್ಟಾಗಿ ಮೇಲ್ವರೆಗೂ ಹಚ್ಕೋಬೇಕು, ಏನಂದರೆ ಅದು ಮೇಲ್ಗಡೆ ಬರುತ್ತೆ ಆಮೇಲೆ ಕೇಕು ಮೇಲೆ ಉಕ್ಕಿದ ಮೇಲೆ. ಸೊ ಅದಕ್ಕೆ ಆಮೇಲೆ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಳ್ಳಿ. ಈ ಥರ ಮೈದಾ ಹಿಟ್ಟು ಹಾಕ್ಬಿಟ್ಟು ಫುಲ್ ಈ ಪಾತ್ರೆನ ಈ ಥರ ತಿರುಗಿಕೊಂಡ್ರೆ ನಿಮಗೆ ಫುಲ್ ಪಾತ್ರೆ ಕವರ್ ಆಗುತ್ತೆ. ಆಮೇಲೆ ಇವಾಗ ಕೇಕ್ ಬ್ಯಾಟರ್ನ ಹಾಕ್ಕೊಂಡ್ಬಿಡಿ. ಸ್ಲೋ ಆಗಿ ಪೋರ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಆದಮೇಲೆ ನೀವು 2 ಸಲ ಟ್ಯಾಪ್ ಮಾಡ್ಕೋಬೇಕು. ಏನಾದರೂ ಏರ್ ಬಬಲ್ ಇದ್ದರೆ ಸೆಟ್ಟಾಗಿ ಕೂರುತ್ತೆ. ಸ್ಲೋ ಆಗಿ ಒಂದು 3ರಿಂದ 4 ಸಲ ಈ ಥರ ಇಷ್ಟೇ ಈ ಥರ ಮಾಡಿದ್ರೆ ಆಯಿತು. ಇವಾಗ 15ರಿಂದ 20 ನಿಮಿಷ ಆಗಿರುತ್ತೆ. ಇಷ್ಟು ಕೆಲಸ ಆಗುವಾಗ 15-20 ನಿಮಿಷ ಆಗಿರುತ್ತೆ. ಇದು ಪ್ರೀ ಹೀಟು ಆಗಿರುತ್ತೆ. ಸೊ ಕೇರ್ಫುಲ್ಲಾಗಿರಿ, ತುಂಬ ಬಿಸಿ ಇರುತ್ತೆ. ಇದಕ್ಕಿವಾಗ ಕೇಕ್ ಬ್ಯಾಟರ್ ಹಾಕ್ಕೊಂಡಿರೋ ಪಾತ್ರೆನ ಹಾಕಿಬಿಡಿ ಒಳಗಡೆ. ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ರೌಂಡಲ್ಲಿ ಸ್ಪೇಸ್ ಇರಬೇಕು ಎಲ್ಲ ಕಡೆನಲ್ಲೂ. ಆದಮೇಲೆ ಮುಚ್ಚಿಟ್ಬಿಟ್ಟು ನಾವು ಎಕ್ಸಾಕ್ಟ್ಲಿ 30 ಮಿನಿಟ್ಸ್ ಅಲಾರ್ಮ್ ಇಟ್ಕೊಂಡು ಮಾಡಿರೋದು. ಈ 30 ಮಿನಿಟ್ಸಲ್ಲಿ ನಮಗೆ ಆಗಿದೆ. ಮೀಡಿಯಮ್ ಹೀಟಲ್ಲಿ ಇಟ್ಕೊಬೇಕು. ಎಕ್ಸಾಕ್ಟ್ಲಿ 30 ಮಿನಿಟ್ಸಲ್ಲಿ ನೋಡಿ ಹೇಗಾಗಿದೆ ಅಂತ ಕಾಣಿಸ್ತಿದೆಯಲ್ಲ. ಪರ್ಫೆಕ್ಟಾಗಿ ಉಬ್ಬಿರೋ ಕೇಕು ರೆಡಿ. ಇವಾಗ ಒಂದು ನೈಫು ಅಥವಾ ವುಡನ್ ಸ್ಟಿಕ್ಕು ಏನಾದರೂ ಈ ಥರ ಹಾಕ್ಬಿಟ್ಟು ನೋಡಿದ್ರೆ ಅದಕ್ಕೆ ಅಂಟ್ಕೋಬಾರ್ದು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಯಮ್ಮಿ ಕೇಕ್ ಇವಾಗ ರೆಡಿಯಾಗಿದೆ. ನೀವು ಬರ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಈ ಲಾಕ್ಡೌನ್ ಟೈಮಲ್ಲಿ ಕೇಕ್ ಸಿಗಲ್ಲ. ಸೊ ಈಸಿಯಾಗಿ ಮಾಡ್ಕೋಬೋದು. ನಾನು ಎಷ್ಟು ಈಸಿ ಆಗುತ್ತೋ ಅಷ್ಟು ಮಾಡಿ ತೋರಿಸಿದ್ದೀನಿ. ಈ ಥರ ಸೈಡ್ ಬಿಡಿಸ್ಕೊಂಡು ನೈಫಲ್ಲಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆಯಲ್ಲ. ಸೊ ನೀವು ಎಣ್ಣೆ ಹಾಕ್ಕೊಳ್ದೇನೋ ಬಟರ್ ಪೇಪರ್ ಇದ್ದರೆ ತುಂಬ ಬೆಸ್ಟ್, ಚೆನ್ನಾಗಿ ಬರುತ್ತೆ. ನಾನು ಮನೆಯಲ್ಲಿ ಮಾಡಿರೋದ್ರಿಂದ ಕೆಲವ್ರಿಗೆ ಆ್ಯಕ್ಸೆಸ್ ಇರಲ್ಲ. ಸೊ ಸಿಂಪಲ್ಲಾಗಿ ಆಯಿಲ್ ಹಚ್ಚಿಬಿಟ್ಟು ಡಸ್ಟಿಂಗ್ ಮಾಡಿ ತೋರಿಸಿದ್ದೀನಿ. ದಯವಿಟ್ಟು ಇದನ್ನು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಜವಾಗ್ಲೂ ನಿಮ್ಗೆ ಯಾರಿಗೂ ನಿರಾಸೆ ಆಗಲ್ಲ. ನೀವು ತುಂಬ ಇಷ್ಟಪಡ್ತೀರ. ಸ್ಪೆಷಲ್ಲಾಗಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಹೀಗೇನು ಪ್ಲೇನಾಗಿ ತಿನ್ಬೋದು, ಇಲ್ಲಾಂದರೆ ಹರ್ಷೀಸ್ ಅಥವಾ ಚಾಕ್ಲೇಟ್ ಸಿರಪ್ ಇದ್ರೂ, ಅಥವಾ ನೀವೇ ಮನೆಯಲ್ಲಿ ಕ್ರೀಮು, ಕೋಕೋ ಪೌಡರು, ಹಾಲು ಎಲ್ಲ ಹಾಕಿಬಿಟ್ಟು ಈ ಥರ ಕ್ರೀಮ್ ಮಾಡ್ಕೊಬೋದು. ಚಾಕ್ಲೇಟ್ ಸಿರಪ್ ಅದು ನಾನು ಬೇರೆ ವೀಡಿಯೋದಲ್ಲಿ ತೋರಿಸ್ತೀನಿ. ಡೆಕೋರೇಟ್ ಮಾಡ್ಕೊಂಡು ಮಕ್ಳಿಗೆ ಕೊಟ್ಟರೆ ನಿಮಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.